ಭಾರಿ ಸುದ್ದಿಯಾಗಿದ್ದ ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದ ಪುತ್ತೂರಿನ ಬಪ್ಪಳಿಗೆ ನಿವಾಸಿ ಕೃಷ್ಣ ಜೆ ರಾವ್ ಇದೀಗ ಜೈಲಿನಿಂದ ಬಿಡುಗಡೆಗೊಂಡಿದ್ದಾನೆ. ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನ ಗರ್ಭವತಿಯನ್ನಾಗಿ ಮಾಡಿ ಬಳಿಕ ಮದುವೆಯಾಗಲು ನಿರಾಕರಿಸಿ ಕೃಷ್ಣ ಜೆ ರಾವ್ ವಂಚಿಸಿದ್ದ. ಇನ್ನು ಯುವತಿ ಮಗುವಿಗೆ ಕೂಡ ಜನ್ಮ ನೀಡಿದ್ದು ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ತಾ ಇದ್ದಂತೆ ಆರೋಪಿ ಪರಾರಿಯಾಗಿದ್ದ. ಬಳಿಕ ಮೈಸೂರಿನಿಂದ ಆರೋಪಿಯನ್ನ ಬಂಧಿಸಿ ಕರೆತಂದ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗಟ್ಟಿದ್ರು. ಆರೋಪಿ ಕೃಷ್ಣ ಜೆ ರಾವ್ ಯುವತಿ ಹಾಗೂ ಮಗುವಿನ DNA ಸ್ಯಾಂಪಲ್ ಪಡೆದು ಪರೀಕ್ಷೆಗೆ ಕಳುಹಿಸುವಂತೆ ನ್ಯಾಯಾಲಯ ಆದೇಶ ನೀಡಿತ್ತು. ಅದರಂತೆ ಬೆಂಗಳೂರಿಗೆ DNA ಸ್ಯಾಂಪಲ್ ರವಾನೆ ಕೂಡ ಆಗಿತ್ತು. ಇದೀಗ ರಿಪೋರ್ಟ್ ಬರುವ ಮುನ್ನವೇ ಆರೋಪಿಗೆ ಕರ್ನಾಟಕ ಹೈಕೋರ್ಟ್ ಸೆಪ್ಟೆಂಬರ್ 3ರಂದು ಅಂದರೆ ನಿನ್ನೆ ಜಾಮೀನು ಮಂಜೂರು ಮಾಡಿತ್ತು. ಬಳಿಕ ಪುತ್ತೂರು ನ್ಯಾಯಾಲಯದಲ್ಲಿ ಜಾಮೀನಿಗೆ ಸಂಬಂಧಿಸಿ ಭದ್ರತೆ ಮತ್ತಿತರ ಪ್ರಕ್ರಿಯೆಗಳನ್ನು ಸೆಪ್ಟೆಂಬರ್ 4ರಂದು ಮುಗಿಸಿ ಅಂದರೆ ಇಂದು ಆರೋಪಿಯನ್ನ ಮಂಗಳೂರು ಜೈಲಿನಿಂದ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಆರೋಪಿ ಪರ ಹೈಕೋರ್ಟ್ನಲ್ಲಿ ಖ್ಯಾತ ನ್ಯಾಯವಾದಿ PP ಹೆಗ್ಡೆ ಅವರು ವಾದಿಸಿದ್ರು. ಪುತ್ತೂರು ನ್ಯಾಯಾಲಯದಲ್ಲಿ ಸುರೇಶ್ ರೈ, ಪಡಂಬೈಲು, ರಾಘವ P ಮತ್ತು ದೀಪಕ್ ರೈ ವಾದಿಸಿದ್ರು.